ಕರಾವಳಿಯ ವಾಣಿಜ್ಯ ನಗರಿ ಪುತ್ತೂರು. ಜಿಲ್ಲಾ ಕೇಂದ್ರವಾಗಿ ಬೆಳೆಯುತ್ತಿರುವ ಪುತ್ತೂರು ತಾಲೂಕು ಕರಾವಳಿಯಲ್ಲಿಯೇ ಅತಿ ದೊಡ್ಡನೆಯ ಎರಡನೇ ನಗರ. ಕೋರ್ಟ್, ಸರ್ಕಾರಿ ಕಚೇರಿಗಳು, ಆಸ್ಪತ್ರೆ ಸೇರಿದಂತೆ ಎಲ್ಲಾ ಸೌಕರ್ಯಗಳನ್ನು ನಗರದ ಹೃದಯ ಭಾಗದಲ್ಲೇ ಹೊಂದುತ್ತಾ ಪುತ್ತೂರಿನ ಮುಖ್ಯ ರಸ್ತೆ ಸದಾ ಜನಜಂಗುಳಿಯಿಂದ ತುಂಬಿ ಹೋಗಿರುತ್ತದೆ. ಆದರೆ ಸೋಮವಾರದ ದಿನ ಮಾತ್ರ ರಸ್ತೆಗಳಲ್ಲಿ ವಾಹನ ಮಾತ್ರವಲ್ಲದೆ ಜನಸಾಮಾನ್ಯ ನಡೆದುಕೊಂಡು ಹೋಗುವುದು ಕೂಡ ಅಸಾಧ್ಯ. ನಗರದ ಮಧ್ಯಭಾಗದಲ್ಲಿರುವ ಕೋರ್ಟ್ ಮೈದಾನದಲ್ಲಿ ವಾರದ ಸಂತೆ ನಡೆಯೋದ್ರಿಂದ ಜನ ಬಹಳ ತೊಂದರೆಯನ್ನು ಪಡುತ್ತಿದ್ದಾರೆ. ಗಂಟೆಗಟ್ಟಲೆ ವಾಹನ ಬ್ಲಾಕ್ ಆಗುವ ಕಾರಣ ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ಸೇವೆಗಳಿಗೂ ಬಹಳ ಅಡಚಣೆಯಾಗುತ್ತಿತ್ತು. ಇದನ್ನು ಮನಗಂಡ ಕರಾವಳಿಯಲ್ಲೇ ದಕ್ಷ ಅಧಿಕಾರಿ ಎನಿಸಿಕೊಂಡಿರುವ ಪುತ್ತೂರು ಸಹಾಯಕ ಕಮಿಷನರ್ ಡಾ ರಾಜೇಂದ್ರ ಕೆವಿ ಪುತ್ತೂರಿನ ವಾರದ ಸಂತೆಯನ್ನು ನಗರದಿಂದ 2 ಕಿಲೋಮೀಟರ್ ಅಂತರವಿರುವ ಎಪಿಎಂಸಿಗೆ ವರ್ಗಾಯಿಸುವಂತೆ ಆದೇಶ ನೀಡಿದ್ದಾರೆ. ಆದರೆ ಎಸಿಯವರ ಈ ಆದೇಶಕ್ಕೆ ಒಂದು ಗುಂಪು ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಇದನ್ನು ಕಿಲ್ಲೆ ಮೈದಾನವನ್ನು ಶಿಫ್ಟ್ ಮಾಡಲು ಬೇಕಾದಂಥ ಕ್ರಮಗಳನ್ನು APMC ಅಂತಲೇ ಅಲ್ಲ, ಇದನ್ನು ನಗರಸಭೆ ಆಯುಕ್ತರಿಗೆ ಮತ್ತು ನಾನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ತಿಳಿಸಿರೋದ್ರಿಂದ ಇಲ್ಲಿಂದ ಸ್ಥಳಾಂತರ ಮಾಡಬೇಕು. ಈ ಜನ ನಿಬಿಡವಾದಂಥ ಈ ಪ್ರದೇಶದೊಳಗಡೆ ಮಾಡೋಕ್ಕೆ ಅವಕಾಶ ಇಲ್ಲ. ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೇಳಿ ನಾನು ಇನ್ಸ್ಟ್ರಕ್ಷನ್ CRPC ಒಳಗಡೆ ನಾನು ಮ್ಯಾಜಿಸ್ಟ್ರೇಟ್ ಪವರ್ನ ಯೂಸ್ ಮಾಡಿ ಅದು ಆರ್ಡ್ರನ್ನ ಪಾಸ್ ಮಾಡಿದ್ದೀನಿ. ಇದರಿಂದ ಭಾಳಷ್ಟು ಪರವಾಗಿ ಬಂದಿದೆ ಮತ್ತು ವಿರೋಧವಾಗಿ ಸ್ವಲ್ಪ ಜನರು ಮಾತಾಡ್ತಾ ಇದ್ದಾರೆ. ಇದರಿಂದ ಭಾಳ ದೂರ ಆಗ್ತಾ ಇದೆ ಅಂತ. ಇದನ್ನು ಹೇಳೋದು ಅಂದರೆ 2 ಕಿಲೋಮೀಟರ್ ದೂರ ಆಗುತ್ತೆ ಅಂತ. ಬರೀ ಪುತ್ತೂರಿನ ಜನ ಅಷ್ಟೇ ಇಲ್ಲಿಗೆ ಬರಲ್ಲ, ಸುತ್ತಮುತ್ತ ಜನಗಳೆಲ್ಲ ಬರೋದ್ರಿಂದ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಈ ಪುತ್ತೂರು ಬಸ್ ಸ್ಟ್ಯಾಂಡಿಂದ ಉಪ್ಪಿನಂಗಡಿ ಕಡೆಗೆ ಈ APMC ರೂಟಲ್ಲಿ ಹೋಗುವಂತೆ ಬಸ್ ವ್ಯವಸ್ಥೆ ಕೂಡ ಮಾಡ್ತೇವೆ. ಸಂತೆ ಸ್ಥಳಾಂತರವಾಗುವ APMC ಕಟ್ಟಡ ಪುತ್ತೂರು ಮುಖ್ಯಪೇಟೆಯಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಪುತ್ತೂರು ಪಟ್ಟಣದಿಂದ APMCಗೆ ಹೋಗಲು ಸರಿಯಾದ ಬಸ್ ಸೌಲಭ್ಯಗಳೇ ಇಲ್ಲದೆ ಇರೋದ್ರಿಂದ ಹೊಸ ಬಸ್ಗಳನ್ನು ಸಾರಿಗೆ ಸಂಪರ್ಕಕ್ಕೆ ಸೂಚಿಸಲಾಗಿದೆ. APMC ಕಟ್ಟಡದಲ್ಲಿ ರೈತರಿಗೆ ಯೋಗ್ಯವಾಗುವಂತೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದು ಸುಂಕರಹಿತ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲವೂ ಒಂದೇ ಸೂರಿನಡಿ ಸಿಗುವಂತಹ ಪುತ್ತೂರು ಸಹಾಯಕ ಕಮಿಷನರ್ ದೂರದೃಷ್ಟಿಯ ಆದೇಶಕ್ಕೆ APMC ಆಡಳಿತ ಮಂಡಳಿ ಒಪ್ಪಿಗೆಯನ್ನು ಸೂಚಿಸಿದೆ. ಪುತ್ತೂರು ಸೋಮವಾರದ ವಾರದ ಸಂತೆಯನ್ನು ಪುತ್ತೂರಿನ ಸಹಾಯಕ ಕಮಿಷನ್ ಅವರು AC ಅವರು ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಯಾರ್ಡ್ನಲ್ಲೇ ಸೋಮವಾರದ ಸಂತೆಯನ್ನು ಮಾಡಬೇಕು ಅಂತ AC ಅವರು ಆದೇಶ ಮಾಡಿದ್ದಾರೆ. ಖಂಡಿತ ಈ ಆದೇಶವನ್ನು ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದೆ. ಸುಮಾರು 10 ವರ್ಷಗಳಿಂದ ಹಿಂದೆಯಿಂದ ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬೇರೆ ಬೇರೆ ಹಂತದಲ್ಲಿ ಆ ಒಂದು ಸೋಮವಾರದ ಸಂತೆ ಪುತ್ತೂರು ಯಾರ್ಡಲ್ಲೇ ಆಗಬೇಕು ಅಂತ ಸಮಿತಿ ಆಗಾಗ ವಿನಂತಿಯನ್ನು ಪುರಸಭೆಗೆ ಮಾಡಿಕೊಂಡಿತ್ತು. ಬೇರೆ ಬೇರೆ ಕಾರಣಕ್ಕೋಸ್ಕರ ಈ ಒಂದು ಪುರಸಭೆ ಇದಕ್ಕೆ ಸಹಕಾರ ಕೊಡಲಿಲ್ಲ. ಖಂಡಿತ ಈ ಸೋಮವಾರದ ಸಂತೆಯನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಯಾರ್ಡ್ನೊಳಗಡೆ ಇರತಕ್ಕಂಥ ಸಮಗ್ರ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಮೂಲಭೂತ ಸೌಕರ್ಯನ ಒಳಗೊಂಡಿರತಕ್ಕಂಥ ಯಾರ್ಡ್ನಲ್ಲೇ ಮಾಡಬೇಕು ಅಂತ ಪುತ್ತೂರಿನ ಎಲ್ಲ ರೈತಾಪಿ ವರ್ಗದ ಬಂಧುಗಳಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಸಹಾಯಕ ಕಮಿಷನರ್ ಆದೇಶವನ್ನು ತುಂಬು ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಆದರೆ AC ಆದೇಶಕ್ಕೆ ರಾಜಕೀಯ ಪ್ರೇರಿತ ಗುಂಪು ಆಕ್ರೋಶ ಮೊಳಗಿಸಿದೆ. ನಗರದಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಲು ಸಂತೆ ಸ್ಥಳಾಂತರಕ್ಕೆ ಆದೇಶ ನೀಡಿರುವ ಕಮಿಷನರ್ ವಿರುದ್ಧವೇ ಜನರನ್ನು ಎತ್ತಿಕಟ್ಟಿದೆ. ಮುಂದಿನ ಸೋಮವಾರದಂದು ಪುತ್ತೂರಿನಲ್ಲಿ ನಡೆಯುವ ಸಂತೆಯನ್ನು ಕೋರ್ಟ್ ಮೈದಾನದಲ್ಲಿಯೇ ಮಾಡುವುದಾಗಿ ಸವಾಲು ಹಾಕಿದೆ. ಒಟ್ಟಾರೆಯಾಗಿ ಪುತ್ತೂರು ಸಂತೆ ಸ್ಥಳಾಂತರ ವಿಷಯ ಬಹಳ ವಿವಾದವನ್ನ ಪಡೆದಿದೆ. ಯಾವುದೇ ಮೂಲ ಸೌಕರ್ಯವನ್ನು ನೀಡದೆ ರೈತರಿಂದ ಹಣ ವಸೂಲಿ ಮಾಡುತ್ತಿದ್ದ ಪುತ್ತೂರು ನಗರಸಭೆಗೆ AC ಖಡಕ್ ಆದೇಶ ನುಂಗಲಾರದ ತುತ್ತಾಗಿದೆ. ಪುತ್ತೂರು ಅಭಿವೃದ್ಧಿ ಎಂದು ಭಾಷಣ ಬಿಗಿಯುವ ಜನಪ್ರತಿನಿಧಿಗಳೇ ಅಭಿವೃದ್ಧಿಪರ ಯೋಜನೆಗಳಿಗೆ ಸ್ವಹಿತಾಸಕ್ತಿಯನ್ನು ಮುಂದಿಟ್ಟಿದ್ದು ದುರಂತವಾಗಿದೆ. ಆದರೆ ಜನ ಮಾತ್ರ ದಕ್ಷ ಅಧಿಕಾರಿಯ ಪರ ನಿಂತಿದ್ದು ಮುಂದೇನಾಗಲಿದೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕಾಗಿದೆ. ಉಮಾಶಂಕರ್, ಸ್ಪಂದನಾ ನ್ಯೂಸ್, ಪುತ್ತೂರು.